ಹಾಯ್, ವೆಲ್ಕಮ್ ಬ್ಯಾಕ್ ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಭಾರತ್ ಸಿನಿಮಾಸ್ ರಿಲೀಸ್ ಆಗ್ತಾ ಇದೆ GL ಬಿಲ್ಡಿಂಗ್ನಲ್ಲಿ. ಸೊ ಎಲ್ಲಿ, ಹೇಗೆ, ಜೊತೆಗೆ ಹೇಗಿದೆ, ಮಾಲ್ ಹೇಗಿದೆ, ಥಿಯೇಟರ್ ಹೇಗಿದೆ, ಎಷ್ಟು ಸ್ಕ್ರೀನಲ್ಲಿ ಆ ಸಿನಿಮಾವನ್ನು ನೋಡ್ಬೋದು, ಫಸ್ಟ್ ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೊ ಎಲ್ಲವನ್ನ ನೋಡ್ಕೊಂಡು ಬರೋಣ. ಸೊ ಲೆಟ್ಸ್ ಮೂವ್. ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಕಾಂತಾರ ಫೇಮ್ನ ದೀಪಕ್ ರೈ ಪಾಣಾಜಿ ಅವರು ನಮಗೆ ಸಿಕ್ಕಿರುವಂಥದ್ದು. ಸೊ ಇಂಟರ್ವ್ಯೂ ಮಾಡುವಂಥ ಸಮಯದಲ್ಲಿ ಒಂದು ತಗೊಂಡಂಥ ಒಂದು ಕ್ಲಿಕ್ ಇದು. ಎಸ್, ಫೈನಲಿ ಮೂವಿ ಮುಗೀತು. ಸೊ ನಾವು ದೃಶ್ಯಂ ಮೂವಿ ನೋಡ್ಕೊಂಡು ಬಂದ್ವಿ. ಸೊ 3rd ಸ್ಕ್ರೀನಲ್ಲಿ ಇವಾಗ ಮನೆಗೆ ಹೊರಟ್ವಿ. ಸೊ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಹಾಗೆ ತುಂಬ ವಿಶಾಲವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಯಾವುದೇ ಮಾಲ್ಗಳಿಗೆ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಪುತ್ತೂರು ಒಂದು ಗ್ರಾಮೀಣ ಭಾಗದಲ್ಲೂ ಕೂಡ ಇಂತಹ ಒಂದು ಫೆಸಿಲಿಟಿ ಇರುವಂಥ ಒಂದು ಮಾಲ್ ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಅಚ್ಚರಿನೇ. ಎಸ್, ಫೈನಲಿ ನಾವು ಮೂವಿ ನೋಡಿ ಬಂದ್ವಿ. ಸೊ ಕಾಂತಾರ ಮೂವಿ ಇತ್ತು, ದೃಶ್ಯಂ ಮೂವಿ ಇತ್ತು ಹಿಂದಿ. ಸೊ ನಾವು ಕಾಂತಾರ ಆಲ್ರೆಡಿ ನೋಡಿರೋದ್ರಿಂದ ದೃಶ್ಯಂ ಮೂವಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಥಿಯೇಟರ್ ಕೂಡ ಅಷ್ಟೇ. ಥಿಯೇಟರ್ ಒಂದು ಫೀಲೇ ಒಂದು ಹೊಸತಾಗಿದೆ. ಅಂದರೆ ಇಷ್ಟರವರೆಗೆ ಮಂಗಳೂರಲ್ಲಿ ಮಾತ್ರ ಈ ಒಂದು ಫೀಲ್ ಇರ್ತಾ ಇತ್ತು. ಇವಾಗ ಪುತ್ತೂರಿನಲ್ಲಿ ಬಂದಿದೆ ಅಂತ ಹೇಳುವಾಗ ತುಂಬ ಖುಷಿ ಆಗುತ್ತೆ. ನಾವು ಪುತ್ತೂರಿನವರಾಗಿರೋದ್ರಿಂದ ಅದರ ಒಂದು ಫೀಲೇ ಬೇರೆ ಇತ್ತು. ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು ಹೇಗಿರ್ಬೋದು ಅಂತ. ಸೊ ಫೈನಲಿ ಎಲ್ಲರೂ ನೋಡ್ಕೊಂಡ ಖುಷಿ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಸೊ ಇನ್ನು ಮುಂದೆ ಮಂಗಳೂರಿಗೆ ಹೋಗಬೇಕಾದಂಥ ಪ್ರಸಂಗ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲೇ ಮೂವಿ ಟಿಕೆಟ್ ಬುಕ್ ಮಾಡ್ಕೊಂಡು ನೋಡ್ಕೋಬೋದು. ಎಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ವೇಳೆ ನೀವು ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ.